ಕಡಬ ತಾಲೂಕಿನ ಕೊಯ್ಲಾ ಫಾರಂನಲ್ಲಿ 100 ಎಕರೆ ಖಾಲಿ ಜಾಗವಿದ್ದು, ಇದರಲ್ಲಿ 100 ಎಕರೆ ಜಾಗವನ್ನು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟಕ್ಕೆ ಪಶು ಆಹಾರ ಉತ್ಪಾದನಾ ಘಟಕ ನಿರ್ಮಿಸಲು ಮುಂದಿನ 50 ವರ್ಷಗಳ ಅವಧಿಗೆ ನೀಡಬೇಕೆಂದು ಒಕ್ಕೂಟದ ವತಿಯಿಂದ ಶಾಸಕ ಅಶೋಕ್ ರೈ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟದ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ವ್ಯವಸ್ಥಾಪಕ ನಿರ್ದೇಶಕರು ಮನವಿ ಪತ್ರ ಸಲ್ಲಿಸಿದ್ದು, ಒಕ್ಕೂಟದ ನಿರ್ದೇಶಕರಾದ ನಾರಾಯಣ ಪ್ರಕಾಶ್ ಅವರು ಪುತ್ತೂರಿನ ಶಾಸಕರ ಕಚೇರಿಯಲ್ಲಿ ಅಶೋಕ್ ರೈ ಅವರಿಗೆ ಹಸ್ತಾಂತರಿಸಿದರು. ಇದಕ್ಕೆ ಸ್ಥಳಾವಕಾಶದ ಕೊರತೆ ಇರುವುದರಿಂದ ಕೊಯ್ಲಾ ಫಾರಂನಲ್ಲಿರುವ ಖಾಲಿ ಜಾಗದ ಪೈಕಿ 100 ಎಕರೆ ಜಾಗವನ್ನು ಒಕ್ಕೂಟಕ್ಕೆ ಮುಂದಿನ 50 ವರ್ಷಗಳ ಉಚಿತ ಭೋಗ್ಯಕ್ಕೆ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದರು. ಈಗಾಗಲೇ ಪಶು ಸಂಗೋಪನಾ ಖಾತೆ ಸಚಿವರಲ್ಲಿ ಈ ಬಗ್ಗೆ ಚರ್ಚಿಸಿದ್ದೇನೆ. ಪುತ್ತೂರಿನಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟಕ್ಕೆ 10 ಎಕರೆ ಜಾಗ ನೀಡಲಾಗಿದೆ. ಅಲ್ಲಿ ಅವರು ಹೊಸ ಡೈರಿ ನಿರ್ಮಿಸಲಿದ್ದಾರೆ. ಹೀಗಾಗಿ ಕೊಯ್ಲಾದಲ್ಲಿ ಪಶು ಆಹಾರ ಕಾರ್ಖಾನೆ, ತಳಿ ಸಂವರ್ಧನಾ ಕೇಂದ್ರ, ತರಬೇತಿ ಕೇಂದ್ರ ಸ್ಥಾಪಿಸಿದರೆ ನೆರವಾಗಲಿದೆ. ಇದಕ್ಕಾಗಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಲಿದ್ದೇನೆ. ಒಕ್ಕೂಟದವರ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದ್ದು, ಕ್ಯಾಬಿನೆಟ್ನಲ್ಲಿ ಮಂಜೂರಾದರೆ 100 ಎಕರೆ ಜಾಗ ಕೊಯ್ಲಾ ಫಾರಂನಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟಕ್ಕೆ ನೀಡಲಾಗುತ್ತದೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು. ಈ ಹಿಂದೆ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರುವಾಗ 100 ಎಕರೆ ಜಾಗವನ್ನು ಗೋಶಾಲೆಗೆ ಅಂತ ಇಟ್ಟಿದ್ದಾರೆ. ಕೊಯ್ಲಲ್ಲಿ 100 ಎಕರೆ ಜಾಗದಲ್ಲಿ ಇವತ್ತಿನವರೆಗೆ ಅಲ್ಲಿ ಒಂದು 10-15 ಹಸುಗಳು ಇದ್ದು ಬಿಟ್ಟು ಅಲ್ಲಿ ನೋಡೋರಿಲ್ಲ, ಅದನ್ನು ಹಾಕಿ ಅಲ್ಲಿ ಬಿಟ್ಟದನ್ನು ನೋಡುವವರಿಲ್ಲ, ಅದನ್ನು ತಗೊಂಡು ಹೋದವರು ನೋಡುವುದು. 100 ಎಕರೆ ಜಾಗ ಅಲ್ಲಿ ಬರೀ ಹಾಳು ಬಿದ್ದು ಇದನ್ನು ಏನು ಮಾಡ್ತಾರೆ. ಅದಕ್ಕೆ ನಾವೀಗ KMF ಅವರ ನಿರ್ದೇಶಕರು MD ಅವರ ಹತ್ರ ಎಲ್ಲ ಮಾತಾಡಿ, ನೀವು ಆ 100 ಎಕರೆ ಜಾಗವನ್ನು ನೀವು ಕೇಳಬೇಕು. ಅಲ್ಲಿ ಒಳ್ಳೆಯ ರೀತಿಯ ಹೈಬ್ರಿಡ್ ತಳಿಗಳನ್ನು ಮಾಡಬೇಕು. ಪಶುಸಂಗೋಪನೆಗೆ ಬೇಕಾಗುವಂಥ ಆಧುನಿಕ ವಿಚಾರಗಳನ್ನು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಯಾವ ರೀತಿ ಸಂಶೋಧನೆಗಳನ್ನು ಮಾಡಬೇಕು ಅದನ್ನು ಮಾಡಬೇಕು. ಟ್ರೈನಿಂಗ್ ಕೊಡುವಂಥದ್ದು, ಆನಂತರ ಹುಲ್ಲು ಬೆಳೆಸುವಂಥದ್ದು ಯಾವ ರೀತಿ ಬೆಳೆಸ್ಬೋದು. ಈಗ ನಮ್ಮ ಪ್ರತಿ ಶಾಸಕರಿಗೆ ಸುಮಾರು 40 ಹಸುವಿನ ಕರುಗಳನ್ನು ವರ್ಷಕ್ಕೆ ಕೊಡಲಿಕ್ಕಿದೆ. 240 × 40 ಆದರೆ ಎಷ್ಟು ಹಸು ಆಯಿತು. ಈಗ ಏನು ಮಾಡೋದು ಅಂತ ಹೇಳಿದ್ರೆ ತಮಿಳುನಾಡಿಂದ ತರೋದು, ಇಲ್ಲಿಂದ ತರೋದು, ಎಲ್ಲಿಂದ ತರೋದು, ಅವ್ರು ತಂದು ಕೊಟ್ಟದ್ದು ಆ ಬ್ರೀಡ್. ಅದಕ್ಕೆ ಹೆಸರಿಲ್ಲ, ಬ್ರೀಡ್ ಇಲ್ಲ, ಹಸು ಅಂತ ಕೊಡ್ತೀವಿ. ಸೊ ಈ ಟೈಅಪ್ಗಳನ್ನು ಮಾಡಿಕೊಂಡ್ರೆ 5,000 ಹಸುಗಳು ಇಲ್ಲೇ ಇವರಿಗೆ ಬೇಕಾಗ್ತದೆ, ತಳಿಗಳು ಸಿಗುವಂಥದ್ದು. ಅದಕ್ಕೆ ಅವರೀಗ ಅವರ ಬೋರ್ಡಲ್ಲಿ ನಿರ್ಣಯ ಮಾಡಿ ನಮಗೆ ಮನವಿಯನ್ನು ಕೊಡ್ತಾ ಇದ್ದಾರೆ. ಆ 100 ಎಕರೆ ಜಾಗವನ್ನು ನಮಗೆ ಹಸ್ತಾಂತರ ಮಾಡಬೇಕು ಅಂತ ಮನವಿಯನ್ನು ಕೊಡ್ತಾ ಇದ್ದಾರೆ. ಅನೀಶ್, V4 ನ್ಯೂಸ್, ಪುತ್ತೂರು.